ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಮತ್ತು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಕುದ್ರೋಳಿ ವತಿಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ಕುದ್ರೋಳಿಯ 6 ವಿದ್ಯಾರ್ಥಿಗಳಿಗೆ ಕುದ್ರೋಳಿಯ ಫಾತಿಮಾ ಇಸ್ಲಾಮಿಕ್ ಸೆಂಟರ್ನಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಆಯಿಷಾ ಸಫಾ ಅವರ ಪವಿತ್ರ ಕುರಾನ್ ಪಠಣದೊಂದಿಗೆ ಆರಂಭಗೊಂಡಿತು. ನಂತರ ಎಸ್ಐಒ ಮಂಗಳೂರು ನಗರಾಧ್ಯಕ್ಷರಾದ ಮೊಹಮ್ಮದ್ ಸಲ್ಮಾನ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯಕ್ಕೆ 2ನೇ ಟಾಪರ್ ಆದ ಇಲಾಂ ರಫೀಕ್ 597 ಅಂಕ, ರಾಜ್ಯಕ್ಕೆ 10ನೇ ಟಾಪರ್ ಆದ ನಿಯಾಫ್ ಅಹಮದ್ 589 ಅಂಕ, ಶಹಜಾನ್ ಅಹಮದ್ 576 ಅಂಕ, ಫಾತಿಮಾ ಸಾನಿಯಾ 564 ಅಂಕ, ಸಲ್ಮಾನಾ ಫಾರಿಶ್ 561 ಅಂಕ, ಸಾರಾ ರೋಷೇನ್ 552 ಅಂಕ ಇವರನ್ನೆಲ್ಲ ಸನ್ಮಾನಿಸಲಾಯಿತು. ಸನ್ಮಾನಿತ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನ, ಅನಿಸಿಕೆ ಮತ್ತು ಮುಂದಿನ ಗುರಿಯ ಕುರಿತಾಗಿ ಮಾತನಾಡಿದರು. ಕುದ್ರೋಳಿ ಕಾರ್ಪೊರೇಟರ್ ಸಂಶುದ್ದೀನ್ ಕುದ್ರೋಳಿ, ಜಮಾತೆ ಇಸ್ಲಾಮಿ ಹಿಂದ್ ಕುದ್ರೋಳಿ ವರ್ತುಲ ಸಂಚಾಲಕ ಮಕ್ಬೂಲ್ ಕುದ್ರೋಳಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿ ಹಿತವಚನಗಳನ್ನು ಹೇಳಿದರು. ಎಸ್ಐಒ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ನಿಹಾಲ್ ಮೊಹಮ್ಮದ್ ಸಮಾರೋಪ ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಎಸ್ಐಒ ಕುದ್ರೋಳಿ ಘಟಕದ ಅಧ್ಯಕ್ಷ ಮುಜಾಹಿರ್ ಅಹಮದ್, ಜಿಐಒ ಕುದ್ರೋಳಿ ವರ್ತುಲ ಸಂಚಾಲಕಿ ಹಲಿಮಾ ಅಲಿಯಾ ಅಮೀರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸಾರಾಫ್ರಾ ಆಸಿಫ್ ನಿರೂಪಿಸಿದರು.